ತನಕ ಶಿವಮಹೇಶ್ವರ ದೇವಸ್ಥಾನದ ಬ್ರಹ್ಮಕಲಶ ನಿಮಿತ್ತ ಇವತ್ತು ಕರ್ನಾಟಕ ರಾಜ್ಯ ಘನ ಸರ್ಕಾರದ ಸಭಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ UT ಖಾದರ್ ಅವರ ನೇತೃತ್ವದಲ್ಲಿ ವಿವಿಧ ಇಲಾಖೆಗಳ ಸಮಾಲೋಚನಾ ಸಭೆಯನ್ನು ಕರೆಯಲಾಗಿದೆ. ಈಗಾಗಲೇ ವೇದಿಕೆಯಲ್ಲಿ ಮಾನ್ಯ ಸಭಾಧ್ಯಕ್ಷರು, ಅದೇ ರೀತಿ ಅಸಿಸ್ಟೆಂಟ್ ಕಮಿಷನರ್ ಮೀನಾಕ್ಷಿ ಆರ್ಯ, ಅದೇ ರೀತಿ ತಹಸೀಲ್ದಾರ್ ಆಗಿರ್ತಕ್ಕಂಥ ಪ್ರಶಾಂತ್ ಪಾಟೀಲ್, ಶ್ರೀ ಉಮಾಮಹೇಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಶ್ವರದಂಥ ಸನ್ಮಾನ್ಯ ಶ್ರೀ AJ ಶೇಖರ್, ಅದೇ ರೀತಿ ನಗರಾಭಿವೃದ್ಧಿ ಮೂಡದ ಅಧ್ಯಕ್ಷರಾದಂಥ ಸನ್ಮಾನ್ಯ ಸದಾಶಿವ ಉಳ್ಳಾಲ್, ಶ್ರೀ ಉಮಾಮಹೇಶ್ವರ ದೇವಸ್ಥಾನದ ಆಡಳಿತ ಮಂಡಳಿಯ ಪ್ರಧಾನ ಕಾರ್ಯದರ್ಶಿ ದಿನೇಶ್ ಕೆ ಅತ್ತವರ, ಅದೇ ರೀತಿ ರಮೇಶ್ ಶೆಟ್ಟಿ ಬೋಲಿಯರ್, ಸಹಾಯಕ ಪೊಲೀಸ್ ಆಯುಕ್ತರಾದಂಥ ನಜ್ಮಾ ಫಾರೂಕ್, ಅದೇ ರೀತಿ ಈಶ್ವರ್ ಉಳ್ಳಾಲ್, ನಮ್ಮ ಕ್ಷೇತ್ರದ ಮುಕ್ತೇಶ್ವರದ ಈಶ್ವರ ದಯವಿಟ್ಟು ವೇದಿಕೆ ಬರಬೇಕು ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ. ವಿಶ್ವಾಸ್ ದಾಸ್, ನಮ್ಮ ರಾಜ್ಯ ಗಾಣಿಗ ಸಂಘದ ಅಧ್ಯಕ್ಷರು, ಅದೇ ರೀತಿ ಕಾಂಗ್ರೆಸ್ ಧುರೀಣರಾದಂಥ ಸನ್ಮಾನ್ಯ ವಿಶ್ವಾಸ್ ಕುಮಾರ್ ದಾಸ್ ವೇದಿಕೆ ಬರಬೇಕು ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ. ಅದೇ ರೀತಿ ನಮ್ಮ ಬ್ರಹ್ಮಕಲಶ ಸಮಿತಿಯ ಕಾರ್ಯಾಧ್ಯಕ್ಷರು, ಧಾರ್ಮಿಕ ಪರಿಷತ್ನ ಸದಸ್ಯರಾದಂಥ ಸುರೇಶ್ ಭಟ್ನಗರ ದಯವಿಟ್ಟು ವೇದಿಕೆ ಬರಬೇಕು ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ. ಶ್ರೀ ಉಮಾಮಹೇಶ್ವರ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಫೆಬ್ರವರಿ 1ರಿಂದ 6ರ ತನಕ ಜರುಗಲಿದೆ. ಈ ನಿಟ್ಟಿನಲ್ಲಿ ಬ್ರಹ್ಮಕಲಶೋತ್ಸವ ಯಶಸ್ವಿಯಾಗಿ ನಿಟ್ಟಿನಲ್ಲಿ ಮಾನ್ಯ ಸಭಾಧ್ಯಕ್ಷರು, ಈ ದೇವಸ್ಥಾನದ ಪ್ರೋತ್ಸಾಹಕರು, ಅದೇ ರೀತಿ ಈ ಭಾಗದಲ್ಲಿ ಜನಪ್ರಿಯ ಶಾಸಕರಾಗಿದ್ದುಕೊಂಡು ಅಭಿವೃದ್ಧಿಯ ರೂವಾರಿಯಾಗಿಕೊಂಡು ಇವತ್ತು ಈ ಒಂದು ಸಭೆಯನ್ನು ಕರೆದಿದ್ದಾರೆ. ಬಂದಂಥ ತಮ್ಮೆಲ್ಲರನ್ನ ಸ್ವಾಗತಿಸಲಿಕ್ಕಿದ್ದಾರೆ. ಪ್ರಸ್ತಾವನೆಯೊಂದಿಗೆ ಶ್ರೀ ಉಮಾಮಹೇಶ್ವರ ದೇವಸ್ಥಾನದ ಬ್ರಹ್ಮಕಲಶ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಗೋಪಿನಾಥ್ ಕಾಪಿಕಾಡು. ಆರಾಧ್ಯ ತಾಯಿ ಶ್ರೀ ಉಮಾಮಹೇಶ್ವರಿಯ ಪಾದಚರಣಗಳಿಗೆ ವಂದಿಸುವ ವೇದಿಕೆಯಲ್ಲಿರುವ ಎಲ್ಲ ನನ್ನ ಆತ್ಮೀಯ ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿಯ ಗೌರವಾಧ್ಯಕ್ಷರಾದ, ಕರ್ನಾಟಕ ಘನ ಸರ್ಕಾರದ ಸಭಾಧ್ಯಕ್ಷರಾದ ನಮ್ಮ ಪ್ರೀತಿಯ ಶ್ರೀ UT ಖಾದರ್ ಅವರನ್ನು ಈ ಸಭೆಗೆ ಅತ್ಯಂತ ಹೃದಯಪೂರ್ವಕ ಸ್ಪರ್ಶಿಯಿಂದ ಸ್ವಾಗತಿಸಿದ್ದೇನೆ. ಅದೇ ರೀತಿ ACP ಮೀನಾಕ್ಷಿ ಆರ್ಯ ಇವರನ್ನು ಕೂಡ ಅಸಿಸ್ಟೆಂಟ್ ಕಮಿಷನರ್ ಅವರನ್ನು ಕೂಡ ಈ ಸಭೆಗೆ ಹೃದಯಪೂರ್ವಕ ಸ್ವಾಗತಿಸಿದ್ದೇನೆ. ಅದೇ ರೀತಿ ಇನ್ನೋರ್ವ ನಮ್ಮ ACP ಅಸಿಸ್ಟೆಂಟ್ ಕಮಿಷನರ್ ಪೊಲೀಸ್ ನಜ್ಮಾ ಫಾರೂಕಿ ಇವರನ್ನು ಕೂಡ ಈ ಸಭೆಗೆ ಅತ್ಯಂತ ಗೌರವಪೂರ್ವಕ ಸ್ವಾಗತಿಸಿದ್ದೇನೆ. ಅದೇ ರೀತಿ ನಮ್ಮ ಜಿಲ್ಲೆಯ ತಹಸೀಲ್ದಾರಾದ ಪ್ರಶಾಂತ್ ಪಾಟೀಲ್ ಇವರನ್ನು ಕೂಡ ಹೃದಯಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿ ಎಲ್ಲ ನನ್ನ ಗಣ್ಯರನ್ನು ಒಂದೇ ಮಾತಿನಲ್ಲಿ ಸ್ವಾಗತಿಸಿದ್ದೇನೆ. ಫೆಬ್ರವರಿ 1ರಿಂದ 6ರ ತನಕ ನಡೆಯುವ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಹಾಗೂ 7-8 ವಾರ್ಷಿಕ ಜಾತ್ರೋತ್ಸವದ ಅಂಗವಾಗಿ ಈ ಸಮಾಲೋಚನಾ ಸಭೆಯನ್ನು ನಾವು ನಮ್ಮ ಸಭಾಧ್ಯಕ್ಷರ ಸಮ್ಮುಖದಲ್ಲಿ ಕರೆದಿದ್ದೇವೆ. ಈಗಾಗಲೇ ವೇದಿಕೆಗೆ ನಾವು ಇನ್ನೋರ್ವ ನಮ್ಮ ಗಣ್ಯ ವ್ಯಕ್ತಿ ಮಹಾಬಲ್ ಮಾರ್ಲಾ, ನಮ್ಮ ಆತ್ಮೀಯ ಸಹೋದರ ಅವರನ್ನು ವೇದಿಕೆಗೆ ಹೃದಯಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದ ನಮ್ಮ ಸಭಾಧ್ಯಕ್ಷರಿಗೆ ನಮ್ಮ ಆಡಳಿತ ಮುಕ್ತಸ್ಥರಾದ AJ ಶೇಖರ್ ಅವರು ಶಾಲೆ ಹೊದಿಸಿ ಸ್ವಾಗತಿಸಬೇಕೆಂದು ವಿನಯಪೂರ್ವಕವಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಸಭಾಧ್ಯಕ್ಷರ ಪೂರ್ಣ ಗಮನಕ್ಕೆ, ಈಗಾಗಲೇ ನಮ್ಮ ದೇವಸ್ಥಾನದಲ್ಲಿ 35 ಲಕ್ಷ ರೂಪಾಯಿಗಳ ಕೆಲಸ ಕಾರ್ಯಗಳನ್ನು ನಾವು ಮಾಡಿದ್ದೇವೆ. ಅದರ ಪೂರ್ಣ ವಿವರ ನಮ್ಮ ಆಫೀಸಿನಲ್ಲಿದೆ. ಈಗ ಏನು ನಮಗೆ ಕಡಿಮೆಯಲ್ಲಿ ಒಂದು 50-60 ಲಕ್ಷ ರೂಪಾಯಿಯ ಅಗತ್ಯವಿದೆ. ಮಹಾ ಅನ್ನದಾನಕ್ಕೆ ಮತ್ತು ಇನ್ನಿತರ ದೇವತಾ ಕಾರ್ಯಗಳಿಗೆ 10-60 ಲಕ್ಷ ರೂಪಾಯಿಯ ಅಗತ್ಯವಿದೆ. ಈಗಾಗಲೇ ನಮಗೆ ಎಲ್ಲ ಭಕ್ತಾದಿಗಳ ಸಹಾಯಸ್ಥದಿಂದ ದೊಡ್ಡ ಪ್ರಮಾಣದ ಸಹಾಯಸ್ತ ಬರ್ತಿದೆ. ಆದರೂ ಅದು ದೊಡ್ಡ ಮಟ್ಟಿಗೆ ಸಾಲದೆಂಬ ಚಿಂತನೆ ನಮ್ಮ ಆಡಳಿತ ಮಂಡಳಿಯಲ್ಲಿ ನಿರ್ಣಯವಾಗಿದೆ. ಅದೇ ರೀತಿ ಇವತ್ತಿನ ಈ ಸಭೆಯಲ್ಲಿ ಬರುವಂತಹ ಭಕ್ತಾದಿಗಳಿಗೆ, ಬರುವಂತಹ ವಾಹನಗಳಿಗೆ ಸ್ವಚ್ಛತೆ, ನೈರ್ಮಲ್ಯ ಇಂತಹ ಅನೇಕ ಕಾರ್ಯಕ್ರಮಗಳು ಆಗಬೇಕಾಗಿದೆ. ಅದೆಲ್ಲ ನೀವು ಎದುರು ನಿಂತು ಅದನ್ನು ಮಾಡಿಕೊಡ್ಬೇಕು. ನೀವು ನಮ್ಮ ಗೌರವಾಧ್ಯಕ್ಷರು ಹಾಗೂ ನಿಮ್ಮಿಂದ ದೊಡ್ಡ ಪ್ರಮಾಣದ ಈ ಕ್ಷೇತ್ರಕ್ಕೆ, ನಿಮ್ಮ ಅಧೀನದಲ್ಲಿರುವ ಈ ಉಳ್ಳಾಳ ಕ್ಷೇತ್ರದಲ್ಲಿ ಇಂಥ ಒಂದು ತಾಯಿಯ ಪುಣ್ಯ ಕ್ಷೇತ್ರಕ್ಕೆ ನಿಮ್ಮಿಂದ ನಾವು ದೊಡ್ಡ ಒಂದು ಕೊಡುಗೆಯನ್ನು ಇವತ್ತು ಬಯಸ್ತಿದ್ದೇವೆ. ಕಾರಣ ನಮ್ಮೆಲ್ಲರ ಚಿಂತನೆ ಕೂಡ
ನಿಮ್ಮ ಮನದಲ್ಲಿರುವ ಆ ಮಾತಿಗೋಸ್ಕರ ನಾವು ಎಲ್ಲರೂ ತಾಯಿಯ ಆ ಚಿಂತನೆಯಿಂದ ಬರುವಂಥ ನಿಮ್ಮ ಮಾತಿಗೋಸ್ಕರ ನಾವೆಲ್ಲ ಇಲ್ಲಿ ಕಿವಿ ಅರಳಿಸಿ ಕುಳಿತಿದ್ದೇವೆ. ಮುಂದಿನ ಮಾತುಗಳನ್ನು ನೀವು ನಿಮ್ಮ ಮುಖಾಂತರ ನಾವು ಕೇಳಲಿಕ್ಕೆ ಇಚ್ಛೆ ಪಡಿಸಿದೆ ಸರ್. ಒಂದು ಬಹುಶಃ ಅತ್ಯಂತ ಪಾವಿತ್ರ್ಯತೆಯ ಈ ಒಂದು ಕ್ಷೇತ್ರದ ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ಪೂರ್ವಭಾವಿಯಾಗಿ ನಮ್ಮ ಅಧಿಕಾರಿಗಳೊಂದು ನಾವು ಸಭೆ ಮತ್ತು ಈ ನಮ್ಮ ಸಮಿತಿಯ ಸಭೆ ಕರೆದಿದ್ದೇವೆ. ಯಾಕೆ ನಾಡಿದ ಬ್ರಹ್ಮಕಲಶ ಆಗುವ ಸಂದರ್ಭದಲ್ಲಿ ಬಹಳ ಸುಸ್ಥಿತವಾಗಿ ಪಾವಿತ್ರ್ಯತೆಯಿಂದ ಅತ್ಯಂತ ಗೌರವಪೂರ್ವಕವಾಗಿ ಎಲ್ಲರಿಗೂ ಕೂಡ ಒಂದು ಸಂತೋಷ ಮತ್ತು ಗೌರವವಾದ ಮತ್ತು ಸಂಭ್ರಮ ಆಗಬೇಕಂತ ಕರೆದಿದ್ದೇನೆ. ಅದಕ್ಕಾಗಿ ಅಧಿಕಾರಿಗಳು ಕೂಡ ನಾನು ಬಹುಶಃ ನಾನು ಅಭಿನಂದಿಸ್ತೇನೆ. ಯಾಕೆಂತ ಹೇಳಿದ್ರೆ ಇವತ್ತೆಲ್ಲ ಕೂಡ ಇವತ್ತು ರಜೆ. ಸರ್ಕಾರಿ ಅಧಿಕಾರಿಗಳಿಗೆ ಡೈಲಿ ಏನೇ ಕೆಲಸ ಕೂಡ ಬೆಳಿಗ್ಗೆ ಸೋಮವಾರದಿಂದ ಶನಿವಾರ ತನಕ ಬೆಳಿಗ್ಗೆ ಬರಬೇಕು, 10 ಗಂಟೆಗೆ ಇರಲೇಬೇಕು. 10 ನಿಮಿಷ ಲೇಟ್ ಆದ್ರೆ ಯಾಕೆ ಲೇಟ್ ಅಂತ 100 ಜನ ಕೇಳಲಿಕ್ಕೆ ಜನ ಇರ್ತಾರೆ. ಕಡ್ಡಾಯವಾಗಿ ಕೆಲಸ ಇರಲಿ ಇಲ್ಲದಿರಲಿ ಕನಿಷ್ಠ 5 ಗಂಟೆಗೆ ಇರಲೇಬೇಕು. ಒತ್ತಡ ಇದ್ರೆ ಮತ್ತೆ ಸಮಯ ತನಕ ಅವರು ಇರ್ತಾರೆ. ವಾರಕ್ಕೆ ಸಿಕ್ಕುದೇ 1 ರಜೆ ಅಥವಾ ಈ 1.5 ಕೆಲವೊಮ್ಮೆ ಸೆಕೆಂಡ್ ಸ್ಯಾಟರ್ಡೆ 1 ರಜೆ. ಇವತ್ತು ನಾನು ಕೂಡ ಮೀಟಿಂಗ್ ಫಿಕ್ಸ್ ಮಾಡುವಾಗ ಸೆಕೆಂಡ್ ಸ್ಯಾಟರ್ಡೆ ನಾನು ಕೂಡ ಗೊತ್ತಿರಲಿಲ್ಲ. ಇಲ್ಲದಿದ್ದು ನಾನು ಕೂಡ ಯಾಕಂತೇಳಿ ನಾನು ಯಾವಾಗಲೂ ಕೂಡ ಅಧಿಕಾರಿಗೆ ಅವ್ರು ಸಿಕ್ಕುದೇ ಒಂದು ನಮ್ಗೆ ಗೊತ್ತಾಗ್ತದೆ. ಅವ್ರಿಗೆ ಕೂಡ ಕುಟುಂಬ ಇದೆ, ಅವ್ರಿಗೆ ಕೂಡ ಮಕ್ಕಳಿದ್ದಾವೆ, ಮಕ್ಕಳ ಕಾರ್ಯಕ್ರಮಗಳಿದೆ, ಬೇರೆ ಅವರ ಕುಟುಂಬ ಹೋಗ್ಬೇಕಾಗ್ತದೆ. ನನಗೆ ಇವತ್ತು ಗೊತ್ತಾಯಿತು. ಆದ ಕಾರಣ ಅದು ಸೆಕೆಂಡ್ ಸ್ಯಾಟರ್ಡೆ ಕೂಡ ಅವ್ರಿಗೆ ಬೇರೆ ಬೇರೆ ಮನೆಯಲ್ಲಿ ಕೆಲಸ ಇಲ್ಲ. ಮನೆಯಲ್ಲಿ ಈಗ ಮನೆಯವರು ಎಷ್ಟು ಬೈತಾರೆ ದೇವರಿಗೆ ಗೊತ್ತಿರ್ಬೇಕು ಇವರಿಗೆ. ಆ ಕಾರ್ಯಕ್ರಮ ಇವತ್ತು ರಜೆ 4 ಸ್ಯಾಟರ್ಡೆ ಸೇಮ್. ಆದ ಕಾರಣ ಅವರಲ್ಲಿ ಬೇರೆ ಬೇರೆ ಹಮ್ಮಿಕೊಂಡಿರ್ತಾರೆ ರಜೆ ಅಂತ ಹೇಳಿಕೊಂಡು. ಅದರಲ್ಲಿ ಈ ಕಾರ್ಯಕ್ರಮದಾಗ ಬಹುಶಃ ಇವತ್ತು ಆದ್ರೂ ಎಲ್ಲ ಬಂದಿದ್ದಾರೆ. ಫಸ್ಟ್ ನಾವು ಮಾತಾಡಿ ಅವರನ್ನು ಕಳಿಸುವ ಇದಕ್ಕೆ, ಮತ್ತೆ ನಮ್ಮ ಹೆಚ್ಚು ಮಾಡಿಕೊಂಡು ಹೋಗುವ. ಬಹುಶಃ ನಮ್ಮ ಜೊತೆಯಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಇದ್ದಾರೆ, ಟ್ರಾಫಿಕ್ ನ CP ಇದ್ದಾರೆ, ಅದೇ ತಹಶೀಲ್ದಾರ್ ಮತ್ತು ಎಲ್ಲ ನಮ್ಮ ವಿವಿಧ ಇಲಾಖೆ, ಹೆಲ್ತ್ ಡಿಪಾರ್ಟ್ಮೆಂಟ್, ಫೈರ್ ಡಿಪಾರ್ಟ್ಮೆಂಟ್ ಇರಲಿ, ರೆವಿನ್ಯೂ ಡಿಪಾರ್ಟ್ಮೆಂಟ್, KEB ಎಲ್ಲರೂ ಕೂಡ ಇರ್ತಿದ್ದಾರೆ. ಅದೇ ನಾನು ಫಸ್ಟ್ ಈಗ ಟ್ರಾಫಿಕ್ಗೆ ಸಂಬಂಧಪಟ್ಟ ಹಾಗೆ, ಯಾಕೆ ಅವರಿಗೆ ಒಂದು ಕಮಿಷನರ್ ಮೀಟಿಂಗ್ ಕರೆದಿದ್ದಾರೆ. ಟ್ರಾಫಿಕ್ಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಯಾರಿದ್ದಾರೆ ಕೃಷ್ಣ, ಮೇನ್ ಇಲ್ಲಿ ನಮಗೆ ಪಾರ್ಕಿಂಗ್ ಮತ್ತು ಅಲ್ಲಿ ಬರುವಂಥದ್ದು ಅವ್ರು ಹೊರೆ ಕಾಣಿಕೆ ಇದೆ. ಹೊರೆ ಕಾಣಿಕೆ ಎಲ್ಲಿಂದ ಎಲ್ಲಿಗೆ? ಹೌದು, ಹೊರೆ ಕಾಣಿಕೆಗೆ ಬೇಕಾದ ರೀತಿಯಲ್ಲಿ ಸಹಕಾರ ಬೇಕು. ವೆಹಿಕಲ್ ಅಲ್ಲಿ ತಗೊಂಡು ವೆಹಿಕಲ್ ಅಲ್ಲೇ ಅಷ್ಟೇ, ವೆಹಿಕಲ್ ಅಲ್ಲೇ ಬರುವಂಥದ್ದು ಅದೇ ಇರ್ತಾರೆ. ಅದು ಮಾಡಿ ಬರುವಾಗ ಅದು ಕಟ್ಟಾಗುದು ಬೇಡ. ಹೊರೆ ಕಾಣಿಕೆ ಅಂತ ಹೇಳಿದ್ರೆ ಸೊ ಅಲ್ಲಿ ಮಧ್ಯದಲ್ಲಿ ಬಿಟ್ಟಾಗ ಅದು ಒಂದು ಮುಗಿದು ಅಲ್ಲಿ ತನಕ ಒಂದು ಟ್ರಾಫಿಕ್ ಬ್ಲಾಕ್ ಮಾಡಿ ವ್ಯವಸ್ಥೆ ಕೊಟ್ಟು ಎಲ್ಲ ಮುಗಿದ ನಂತರ ಇಲ್ಲಿ ಬಂದು ಕರೆಕ್ಟ್ ಆಗಿ ಮುಟ್ಟುವಂತ ವ್ಯವಸ್ಥೆ ನೀವು ನೋಡಿ. ಎರಡನೇದು ಅದ್ರ ಬಿಟ್ಟು ಅವ್ರು ಕೊಡ್ತಾರೆ ಒಂದು ಸೈಟ್. ಹೌದು. ಎರಡನೇದು ಇದರದ್ದು ನಮ್ಮ ಯಾವತ್ತು ನಿಮ್ದು ಎಷ್ಟು ದಿವಸ ಪ್ರೋಗ್ರಾಮ್? 6. ರಶ್ ಯಾವಾಗ? ಓಕೆ. ಅವತ್ತಿಗೆ ಈ ಪಾರ್ಕಿಂಗ್ ವ್ಯವಸ್ಥೆ ಮತ್ತೊಂದು ವ್ಯವಸ್ಥೆ, ಯಾಕೆ ಇಲ್ಲಿ ಒಳಗಡೆ ಪಾರ್ಕಿಂಗ್ ವ್ಯವಸ್ಥೆ ಕಡಿಮೆ ಇದೆ. ಸೊ ಮೈನ್ ಆಗಿ ಪಾರ್ಕಿಂಗ್ ವ್ಯವಸ್ಥೆ ಇರೋದು ಮೈನ್ ರೋಡಲ್ಲಿ ಆ ಕಡೆ ಈ ಕಡೆಗೆ. ಅಲ್ಲಿ ನೀವು ಪೊಲೀಸ್ ಇಟ್ಟುಕೊಂಡು ಸ್ವಲ್ಪ ವಾಲಂಟಿಯರ್ಸ್ ಕೊಡಲಿ, ಪಾರ್ಕಿಂಗ್ ಮಾಡೋ ಒಂದು ಸೈಡಲ್ಲಿ ಆಗ್ತದೆ. ವಾಲಂಟಿಯರ್ಸ್ ಇದ್ದಾವೆ ಅಂತ ಹೇಳಿದ್ರೆ ನೀವು ಇದಕ್ಕೆ ಇವರಿಗೆ ಅಟ್ಯಾಚ್ ಆಗಿ 2-3 ಜನ ಕೊಡ್ಬೇಕು. ಯಾಕಂದ್ರೆ ಅವತ್ತು ನೀವು ಕೇಳಲಿಕ್ಕೆ ಆಗುದಿಲ್ಲ. ಅವತ್ತು ಬರುವಂತ ವೆಹಿಕಲ್ ಅಲ್ಲೆಲ್ಲಿ ಇಟ್ಟು ಅಲ್ಲೆಲ್ಲಿ ಸೈಡಲ್ಲಿ ಅದಿಲ್ಲದೆ ಬಂದ ಏನ್ ಮಾಡ್ತಾರೆ, ಅಡ್ಡ ತಿಡ್ಡಿರ್ತಾರೆ. ಒಬ್ಬ ಬಂದಿರ್ತಾನೆ, ಏನೋ ಅದ್ರ ಹಿಂದೆ ಇರ್ತಾನೆ, ಮತ್ತೆ ಅವನು ಅದರ ಸೈಡ್ ಇರ್ತಾರೆ, ಇಲ್ಲಿಗೆ ಬರ್ತಾರೆ. ಅಲ್ಲಿ ಮತ್ತೆ ಬೇರೆ ಬ್ಲಾಕ್ ಅದೇನಾಗುದು ಬೇಡ. ಅಲ್ಲಿ ಇಟ್ಟಾಗ ಅವರಿಗೆ ತೋರಿಸಿ ಕೊಟ್ಟರೆ ಅವ್ರು ಸಹಕಾರ ಕೊಡ್ತಾರೆ. ಮತ್ತೆ ಒಂದು ಜನ ಕ್ರಾಸ್ ಆಗಿ ಬರ್ತಾರೆ, ಆ ಕಡೆ ನಿಲ್ಲಿಸಿ. ಅದಕ್ಕೆ ನಾವು 2 ಪೊಲೀಸ್ ಇಟ್ಟುಕೊಂಡು ಫುಲ್ಲು ವೆಹಿಕಲ್ ಸ್ಟಾಪ್ ಮಾಡಿಸಿ, ನಾವು ಟ್ರಾಫಿಕ್ ಸಿಸ್ಟಮ್ ಅಲ್ಲಿ ಏನ್ ಮಾಡ್ತೇವೆ, ಒಂದು ಜನ ಅಲ್ಲಿ ಸೇರಿದ ತಕ್ಷಣ ಸ್ಟಾಪ್ ಮಾಡಿಸಿ ಮತ್ತೆ ಕ್ರಾಸ್ ಏನು ಕೂಡ ತೊಂದರೆ ಆಗೋ ರೀತಿ, ಅವಘಡ ಆಗೋ ರೀತಿ ಏನು ಇಲ್ಲದ ರೀತಿಯಲ್ಲಿ ಅದನ್ನು ನೀವು ಒಂದು ಮಾಡಿ. ಮತ್ತೆ ಲಾಸ್ಟ್ ಪಾರ್ಕಿಂಗ್ ಮತ್ತೆ ಇಲ್ಲಿ ಒಂದು ರೌಂಡ್ ಹೊಡೆದು ನೀವು ಹೋಗಿ ಏನ್ ಬೇಕಂತೇಳಿ ಆಯ್ತು. ಸೊ ಎನಿಥಿಂಗ್ ಎಲ್ಸ್ ಬೇರೆ ಬೆದ್ದದನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಓಕೆ ಓಕೆ ಏನು ಅದನ್ನು ನೋಡಿಕೊಳ್ಳಿ. ಅಲ್ಲಿಂದ ಅಲ್ಲ, ಮೇಲಿಂದ. ಈಗ ಈ ದೇವಸ್ಥಾನದ ಪ್ರತಿಯೊಂದು ಕಾರ್ಯಕ್ರಮ ಕೂಡ ಅದಕ್ಕೊಂದು ಪಾವಿತ್ರತೆ ಮತ್ತೊಂದು ಸಂಪ್ರದಾಯ ಇದೆ. ಈಗ ನಾಗನಕಟ್ಟೆಯಿಂದ ಇಲ್ಲಿಗೆ ಯಾಕೆ, ಅದು ಕಲ್ಲಪ್ಪ ಅಂತ ಅಲ್ಲಿ ಪೇಟೆ ಅಂತಲ್ಲ, ಆ ನಾಗನಕಟ್ಟೆಯಿಂದಲೇ ಸ್ಟಾರ್ಟ್ ಮಾಡಿ ಇಲ್ಲಿಗೆ ಮುಟ್ಟಿಸುವಂಥದ್ದು. ಸದಾ ಈಗ ಆ ರೀತಿ ಬರ್ತಾರೆ.
ನಾವು ತೊಂದರೆ ಆಗದ ರೀತಿಯಲ್ಲಿ ಅದನ್ನು ಮಾಡಿಸಿಕೊಂಡು ಹೋಗುವ ಜವಾಬ್ದಾರಿ ಇರುವುದು. ಮತ್ತೆ ನಮ್ಮೆಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿ ಇರುವುದು ಯಾಕೆ, ಜನಸಂಘ ಇಂತೆಲ್ಲ ಕಾರ್ಯಕ್ರಮ ಮಾಡುವಾಗ ಅವ್ರಿಗೆ ವ್ಯವಸ್ಥೆ ಮಾಡಿ ಕೊಡ್ಲಿಕ್ಕೆ ನಾವೆಲ್ಲ ಇರುವಂಥದ್ದು. ಸೊ ಅವರು ಚೆನ್ನಾಗಿ ಅದನ್ನು ಮಾಡಿ ಮುಗಿಸ್ಲಿ. ಯಾಕಂತ ಹೇಳಿದ್ರೆ ಇಷ್ಟೆಲ್ಲ ಮಾಡ್ಲಿಕ್ಕೆ ನಾವೆಲ್ಲ ಸಹಕಾರ ಕೂಡ ಅವ್ರು ಕೊಡ್ತಾರೆ. ಮತ್ತು ಇಲ್ಲಿ ಪ್ರಾರಂಭ ಆಗ್ಲಿಕ್ಕೆ ಇದಾಗ್ಲಿಕ್ಕೆ ಕಳೆದ 3-4 ತಿಂಗಳು ಎಷ್ಟೋ ಶ್ರಮ ಪಟ್ಟಿದ್ದಾರೆ. ಶ್ರಮ ಪಡ ಏನಾದ್ರು ಸಂತೋಷದಿಂದ ಅವರು ಕ್ಲಿಯರ್ ಮಾಡ್ಬೇಕು. ಅವರೆಲ್ಲ ಇಷ್ಟೆಲ್ಲ ಉತ್ಸಾಹದಿಂದ ಮಾಡುವಾಗ ನಾವು ಹಾಗೆ ಮಾಡ್ಬೇಕು ಹೀಗೆ ಮಾಡಿ ಅವ್ರಿಗೆ ಏನ್ ಮಾಡ್ತಾರೆ ಅದಕ್ಕೆ ಸಂಪೂರ್ಣವಾದ ಸಹಕಾರ ಕೊಟ್ಟು ತೊಂದರೆ ಆಗದ ರೀತಿಯಲ್ಲಿ ನೋಡ್ಕೋ ವ್ಯವಸ್ಥೆಯನ್ನು ಮಾಡುವಂಥದ್ದು. ಓಕೆ, ಬೇರೆ ಇಲ್ಲ ಅಲ್ಲ ಟ್ರಾಫಿಕ್ ಪೊಲೀಸ್ ಮತ್ತೆ ಲಾ ಅಂಡ್ ಆರ್ಡರ್ ಲಾಸ್ಟಿಗೆ ಒಂದು ರೌಂಡ್ ನೋಡಿದ್ರೆ ಅದೇನು ಪ್ರಾಬ್ಲಮ್ ಎಲ್ಲರಿಗೂ ಒಗ್ಗಟ್ಟಿದೆ ಎಲ್ಲ ಕೆಲಸ ಇತ್ತು ಮಾಡಿ ಸಹಕಾರ ಅವ್ರದ್ದು ಟೀಮ್ ಇದೆ, ದೇ ವಿಲ್ ಸಪೋರ್ಟ್. ಬಟ್ ಅದಕ್ಕೆ ಅಫಿಷಿಯಲ್ ಆಗಿ ನಿಮ್ದೊಂದು ಇದು ಬೇಕಲ್ಲ. ಎಸ್ ಓಕೆ, ನಿಮ್ಮ ಮೀಟಿಂಗ್ ಇದೆ. ಓಕೆ ಓಕೆ, ನೆಕ್ಸ್ಟ್ ಈಗ ಮೆಸ್ಕಾಮ್. ಓಕೆ ಆಯ್ತು, ಅವತ್ತು ನಾವು ಹೇಳಿದ ಕೆಲಸ ತಾವೆಲ್ಲ ಮಾಡಿ ಕೊಟ್ಟಿದ್ರಂತೆ, ಒಳ್ಳೆದೇ ಇತ್ತು. ಇದಕ್ಕೆ ಅವತ್ತು ಕರೆಂಟ್ ಎಷ್ಟು 6 ದಿವಸ ಕರೆಂಟ್ ನಿಮ್ಮ ಪವರ್ ಕಟ್ ಇಲ್ಲದ ರೀತಿ ಎಲ್ಲ ನೋಡಿದೆ. ಶಾಪ್ ಸೈಡ್ ಅಲ್ಲಿ ಇದೆ, ಏನ್ ಮಾಡ್ಬೋದು ಈಗ? ಅದಂತ ಗೋಪಿಯನ್ನ ನಾನು ಹೇಳಿಕೆಯಲ್ಲಿ ಇಡೀ ಉಳ್ಳಾಲ್ ನಗರಸಭೆಯ ಎಲ್ಲ ಕಂಬಗಳನ್ನು ಅದನ್ನು ಈಗ ತೆಗಿಲಿಕ್ಕೆ ಆದೇಶ ಆಗಿದೆ. ಎಲ್ಲ ಅಂಡರ್ ಗ್ರೌಂಡ್ ಆಗಿ 284 ಕೋಟಿ ರೂಪಾಯಿ ನಾನು ಸ್ಯಾಂಕ್ಷನ್ ಮಾಡಿದ್ದೇನೆ. 186 ಕೋಟಿ. ಅದು ಯಾಕೆ ಅಂತ ಹೇಳಿದ್ರೆ ಇನ್ನು ವೈರ್ ನಮ್ಗೆ ಮೇಲೆ ಕಾಣ್ಲಿಕ್ಕಿಲ್ಲ, ಎಲ್ಲ ಭೂಮಿ ಅಡಿಯಲ್ಲಿ. ಇದೆಲ್ಲ ಕೂಡ ಬಾಂಬೆ, ಬೆಂಗಳೂರು, ಇಂಥ ದೊಡ್ಡ ಡೆಲ್ಲಿ, ಇಂಥ ದೊಡ್ಡ ನಗರ ಮಟ್ಟದಲ್ಲಿ ಇವತ್ತು ಆಗುವುದಲ್ಲದೆ ಉಳ್ಳಾಲದಂತ ಗ್ರಾಮೀಣ ಮಟ್ಟದಲ್ಲಿ ಇದು ಆಗುವುದು ನಮ್ಮ ರಾಜ್ಯದಲ್ಲಿ ಇದು ಫಸ್ಟ್. ಆದ ಕಾರಣ ಇನ್ನು ಬರುವಂತ ಈ ಎಲ್ಲ ನಿಮ್ಮ ಕೆಲವು ಮನೆಗಳ ಅಡ್ಡ ಕಂಬ ಇದೆ ಅಂದ್ರೆ ಕಂಬದರ ಮಿಸ್ಟೇಕ್ ಅಲ್ಲ, ಕಂಬ ಇಟ್ಟ ನಂತರ ಇವರು ಮನೆ ಕಟ್ಟುದು. ಮನೆ ಕಟ್ಟಿನಂತ ಎಲ್ಲದು ನನ್ನ ಮಗ ಮೇಲೆ ವಯಸ್ಸಾಗುತ್ತದೆ, ನಮ್ಮ ವಯಸ್ಸಾಗ್ತದೆ, ಮತ್ತೆ ಇವ್ರಿಗೆ ತೆಗಿಲಿಕ್ಕೆ ಆಗ್ತದೆ. ಯಾಕೆ ಒಂದು ವೈರ್ ಚೇಂಜ್ ಮಾಡ್ಬೇಕಾದ್ರೆ ಅದು ಹೀಗೆ ಸಿಕ್ಸ್ ಆಗಿರ್ತದೆ, ಒಂದಲ್ಲಿ ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದಂತೆ ಈ ಕಡೆ ಎಲ್ಲ ಮನೆಗೆ ಕರೆಂಟ್ ಹೋಗುವಂಥದ್ದಲ್ಲ. ಇಂಥ ಹಲವಾರು ಸಮಸ್ಯೆಗಳಿದೆ. ಇದೆಲ್ಲದಕ್ಕೂ ಕೂಡ ಒಂದು ಪರಿಹಾರ ಕೊಟ್ಟಂಗೆ ಆಗ್ತದೆ. ಎಲ್ಲ ವೈರ್ ಕೂಡ ಅದಾಗ ಈ ಎಲ್ಲ ಕಂಬಗಳು ಕೂಡ ಇವತ್ತು ಶಿಫ್ಟ್ ಆಗ್ತದೆ. ಆ ಕೆಲಸ ಇವತ್ತು ಯಾವಾಗ ಟೆಂಡರ್ ಅದು? ಓಕೆ, ಸೊ ಅದು ಬೇಗ ಕೆಲಸ ಸ್ಟಾರ್ಟ್ ಆಗ್ತದೆ. ನಮ್ಮ ತೊಕ್ಕೋಡು ಜಂಕ್ಷನ್ ಈಗ 32 KV ಇದೆ. ಅದು 132 KVಗೆ ಇದು 30 ವರ್ಷ ಹೋದರೂ ಕೂಡ ಇಲ್ಲಿ ಎಷ್ಟೇ ಡೆವಲಪ್ಮೆಂಟ್, ಎಷ್ಟೇ ಮನೆಗಳು, ಎಷ್ಟೇ ಫ್ಯಾಕ್ಟ್ರಿಗಳು, ಎಷ್ಟೇ ಬಂದರೂ ಕೂಡ ಕರೆಂಟ್ ಕಡಿಮೆ ಆಗದ ರೀತಿಯಲ್ಲಿ ಇವತ್ತು ಬೇಕಾದ ವ್ಯವಸ್ಥೆ ಕೂಡ ಇವತ್ತು ಮಾಡಲಾಗಿದೆ. ಸೊ ಇವತ್ತು ಇವರೇ ಹೇಳೋದು ಅದು ಟರ್ನಿಂಗ್ ಅಲ್ಲಿ ಈಗ ಶಿಫ್ಟ್ ಆದ್ರೆ ವೆಹಿಕಲ್ಗೆಲ್ಲ ಬರ್ಲಿಕ್ಕೆ ಸ್ವಲ್ಪ ಈಸಿ ಆಗ್ತದೆ. ಸಾಧ್ಯತೆ ಇಮಿಡಿಯೇಟ್ ಶಿಫ್ಟ್ ಮಾಡಿ ಅದ್ರ ಜೊತೆಯಲ್ಲಿ ಮಾಡಿಕೊಂಡು ಹೋಗಿ. ಓಕೆ, ಒಳ್ಳೇದಾಯ್ತು, ಬೇರೆ ಕೆಲಸ ಮಾಡಿದ್ರು. ಅದೇ ಬೇರೆ ರೀತಿ ಮಾಡಿದಾಗ ಇಲ್ಲಿ ಕೂಡ ಮಾಡಿ ಲಾಸ್ಟ್ 2 ಡೇಸ್ಗೆ ಸಂಬಂಧಪಟ್ಟಾಗೆ, ಆಯ್ತಾ? ಆಗುದಿಲ್ಲ ಅದು ನಾವು ಯಾವಾಗಲೂ ಬೇಕಲ್ಲ. ಮತ್ತೆ ನಮ್ಮ ನಗರ ಚೀಫ್ ಆಫೀಸರ್ ಇಲ್ಲಿಗೆ ಹೋಗಿದ್ದಾರೆ, ಇಲ್ಲಿ ಅವರು ಪರ್ಮಿಷನ್ ತಗೊಂಡಿದ್ದಾರೆ. ಆಫೀಸರ್ ಬಂದು ನಿಮ್ಮ ಜವಾಬ್ದಾರಿ ದೊಡ್ಡ ಜವಾಬ್ದಾರಿ ಇದೆ, ಏನ್ ಹೇಳಿ? ನೋಡಿ, ಒಂದು ಇಲ್ಲಿ ಈ ಕ್ಷೇತ್ರಕ್ಕೆ ನಾಡಿದ್ದು ಬರುವಾಗ ನಿಮ್ಮ ಉಳ್ಳಾಲದವರು ಮಾತ್ರ ಬರುವುದಲ್ಲ, ಬೇರೆ ಬೇರೆ ಊರಿನವರೆಲ್ಲ ಬರ್ತಾರೆ. ಅವ್ರಿಗೆ ಬಂದಾಗ ಬರೀ ದೇವಸ್ಥಾನ ಬಂದು ಹೋಗೋದು, ಸುತ್ತಮುತ್ತ ನೋಡ್ತಾರೆ ಸ್ವಚ್ಛತೆ ಇದೆ, ಕ್ಲೀನ್ ಇದೆ ಅಂತೇಳಿ ಅಲ್ವಾ? ಸ್ವಚ್ಛತೆ ಕ್ಲೀನ್ ಇದ್ರೆ ಅದನ್ನೇ ಹೋಗಿ ಹೇಳ್ತಾರೆ, ಉಳ್ಳಾಲ ಬಾಲ ಕ್ಲೀನ್ ಇದೆ ಅಂತೇಳಿ ಹೇಳ್ತಾರೆ. ಏನಾದ್ರು ಬರುವಾಗ ನೀವು ಕಸ ಗೀಸ ಅಲ್ಲಿ ಬಿಟ್ಟಿದ್ರೆ ನಗರಸಭೆಯವರು ಹೋಗಿ ಏನ್ ಹೇಳ್ತಾರೆ, ಇಡೀ ಕಸದ ರಾಶಿ ಮಾರಿ ಉಳ್ಳಾಲ ಅಂತ ಹೇಳಿದ್ರೆ, ಅದಕ್ಕೆ ಇಲ್ಲಿ ಬರುವಂತ ಸುತ್ತಮುತ್ತ ನೀವು ಕಲ್ಲಾಪಿ ಅಂತ ಹೇಳಿದ್ರು ಅಲ್ಲಿ ತನಕ ಕೂಡ ಕಂಪ್ಲೀಟ್ ನಮ್ಮ ವ್ಯಾಪ್ತಿ ಏನಿದೆಯಾ ಕಂಪ್ಲೀಟ್ ಅದನ್ನೊಂದು ಚೆನ್ನಾಗಿ ಕ್ಲೀನ್ ಮಾಡ್ಬೇಕು, ಎಲ್ಲಿ ಕೊಡಲಾದ ರೀತಿ. ಮತ್ತೆ ಇಲ್ಲಿ ಕೂಡ ಹಾಗೆ ನಿಮ್ಮ ಸ್ವಚ್ಛತೆ ಜೊತೆಯಲ್ಲಿ ನಿಮ್ಮ ಪ್ರಮುಖವಾದ ವಿಷಯ ಅಂತ ಹೇಳಿದ್ರೆ ಇವರಿಗೆ ಊಟ ಅನ್ನದಾನ ಇದೆ, 6 ದಿವಸ ಕೂಡ ಇದೆ. ಈ ದಿವಸಕ್ಕೆ ಜನ ಬರ್ಬೋದು ಊಟಕ್ಕೆ, 20,000 ಜನ ಬರ್ತಾರೆ. ಅವರದಲ್ಲಿ ಒಂದು ಅಲ್ಲಿ ಸ್ವಚ್ಛತೆ ಕಾಪಾಡಬೇಕು, ಡೈಲಿ ಒಮ್ಮೆ ಬಂದು ಅದಕ್ಕೆ ಅಲ್ಲಿ ನಿಮ್ಮ DDT ಅಥವಾ ಕೆಮಿಕಲ್ ಸ್ಪ್ರೇ ಅದನ್ನು ಮಾಡ್ಬೇಕು ಹೆಲ್ತ್ಗೆ ಸಂಬಂಧಪಟ್ಟ ಹಾಗೆ. ಎರಡನೇದು ಅವ್ರ ಊಟ ಆದ ನಂತರ ಆ ಊಟವನ್ನು ಕ್ಲೀನ್ ಮಾಡಿ ಅವರೊಂದು ಇದು ಮಾಡಿರ್ತಾರೆ, ಯಾವ್ದ್ರಲ್ಲಿ ಆಲೆ ಬಟ್ಟೆ ಮತ್ತೆ ಇದನ್ನೆಲ್ಲ ಕೂಡ ಅವರೊಂದು ಎಲ್ಲ ಬಾಕ್ಸ್ ಅಲ್ಲಿ ಆಗಿರ್ತಾರೆ. ನಮ್ಮ ಗಾಡಿ ಬಂದದನ್ನು ಅದಾಗಬಹುದು. ನಮ್ಮಲ್ಲಿ ಎಷ್ಟು ಗಾಡಿ ಇದೆ? ಅದನ್ನು 2 ಗಾಡಿ ಮಧ್ಯಾಹ್ನ 11 ಗಂಟೆಗೆ ನೀವು ಕಳಿಸಿ. 11 ಗಂಟೆ ಪ್ರಾರಂಭ ಆಗಿ 2-3 ಗಂಟೆ ಊಟ ಮುಗಿತದೆ.
ತಕ್ಷಣ ಕ್ಲೀನ್ ಮಾಡಿ ಮತ್ತೆ ಸಂಜೆ ರಾತ್ರಿ. ಸೊ ಇದನ್ನು ನೀವು ಅವರ ಗ್ಯಾಪಿನಲ್ಲಿ ಆ ಅನುಗುಣವಾಗಿ ಆ ವೆಹಿಕಲ್ಗೆ ತಮ್ಮ ಕೆಲಸ ಕಾರ್ಯಗಳು ಕೊಡಿ. ಮನದಾನಿಗೆ ಅವು ಮಸ್ತ್ ಸ್ಮೆಲ್ ಬರ್ಗ ಅಮೃತಾಳ ಅವಕಾಶ ಕೊಡೋಚಿ ಅప్పుడు ಸಾಕಾರ ಮಾಡ್ತೇವೆ ಮ ಎಂಚ ನಿಜ ಬನ್ನೋಡು ಅದೇ ಗೊತ್ತಿ ಪೂಜಾವು ಅಂತ ಅದಕ್ಕೆ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ನೆಟ್ ಆರೋಗ್ಯ ನಮ್ಮ ನೆಟ್ ಉಳ್ಳೇದು ಅದಕ್ಕೆ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ಯಾರು ಹೆಲ್ತ್ ಇನ್ಸ್ಪೆಕ್ಟರ್ ಮಾರೆ ಅಲ್ಲಿ ಸ್ಪ್ರೇ ನಿಂಗೆ ಎಷ್ಟಿದೆ ಸ್ಪ್ರೇ ಮಿಷಿನ್ ಒಂದು ಸ್ಪ್ರೇ ಮಿಷಿನ್ ಮದ್ದಿದೆ ಅದಕ್ಕಾಗಿ ಮಿಷಿನ್ ಮಾಡುವಂಟ ಮದ್ದಿದೆ ಮಿಷಿನ್ ಇದೆ ಬಿಡ್ಲಿಕ್ಕೆ ಜನ ಇದ್ದಾರಾ ಇಲ್ಲಿ ಜಾಗ ಕೂಡ ಇದೆ ಅದನ್ನು 6 ದಿವಸ ಕರೆಕ್ಟ್ ಆಗಿ ಯೂಸ್ ಆಗ್ಬೇಕೀಗ ಇದರಲ್ಲಿ ಆಯ್ತಾ ಆ ರೀತಿ ಮಾಡಿಕೊಡ್ಬೇಕು. ಓಕೆ ಬೇರೆ ಬೇರೆ ಬಂದ್ರೆ ಸಿ ಅಕ್ಕಲನ್ನ ವ್ಯಾಪ್ತಿ ಮ್ಯಾಕ್ಸಿಮಮ್ ದೇ ವಿಲ್ ಹೆಲ್ಪ್ ನಿಖಿಲ್ ಒಳ್ಳೆ ಸಿಸ್ಟಮ್ಯಾಟಿಕ್ ಅದು ಒಂದು ಮಾಡ್ತೇನೆ ನಾನು ಬೇಕದಲ್ಲ ಈರೇನ ಕೊಡುಗೆ ಈಗ ಅತ್ಯಂತ ಸಂತೋಷ ಮಾತಾಡ್ತೀರಾ. ಎಲ್ಲರಿಗೂ ನಮಸ್ಕಾರ. ಸರ್ ತಾವು ಎಲ್ಲ ಡಿಪಾರ್ಟ್ಮೆಂಟ್ಸ್ಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀರಿ. ಸೊ ಮೆಸ್ಕಾಮ್, ಹೆಲ್ತ್, ಫೈರ್, ಪೊಲೀಸ್ ಎಲ್ಲ ಇವರಿದು ಸರಿಯಾಗಿ ಕೆಲಸ ಮಾಡಬೇಕು. ಸರ್ ಆಲ್ಸೋ ಇದು ನನ್ನ ಕಡೆಯಿಂದ ಸರ್ ಐ ವಾಂಟೆಡ್ ಟು ಸೇ ಅದು ದೇವಸ್ಥಾನದಲ್ಲಿ ಜಾತ್ರಾ ಇರ್ತದೆ. ಬಟ್ ಸರ್ ತಾವು ಇಷ್ಟು ಇಂಟ್ರೆಸ್ಟ್ ಇಂದ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಿ. ಸೊ ಐ ಹ್ಯಾವೆಂಟ್ ಸೀನ್ ಬೇರೆ ಶಾಸಕರಿಗೆ ಈ ತರ ಹೌದು ಸರ್. ಜೊತೆಗೆ ಐ ಮೀನ್ ವಿತ್ ಆಲ್ ದ ಡಿಪಾರ್ಟ್ಮೆಂಟ್ಸ್ ಇದು ಸಮನ್ವಯವಾಗಿ ನಾವು ಒಟ್ಟಿಗೆ ಕೆಲಸ ಮಾಡ್ತೀವಿ. ವಿಲ್ ಮೇಕ್ ದಿಸ್ ಪ್ರೋಗ್ರಾಮ್ ಅ ಗ್ರೇಟ್ ಸಕ್ಸಸ್ ಸರ್. ಏನ ಇದ್ರೆ ಹೇಳ್ಬಿಡಿ. ಈಗ ಇಲ್ಲಲ್ಲ ಈಗ ನಾನು ಒಂದು ಬಹುಶಃ ಈ ಊರನ್ನು ವಿಶೇಷ ಅಭಿನಂದಿಸ್ತೇನೆ. ಯಾಕಂದ್ರೆ ಇಲ್ಲಿ ನಾನು ಅತ್ಯಂತ ಸಣ್ಣ ಶಾಸಕನಾಗುವ ಮೊದಲೇ ತಂದೆ ಶಾಸಕರೇ ಬರ್ತಿದ್ದೆ. ಒಂದು ಮನೆ ಇತ್ತು, ಅದು ತಮ್ಮ ಅಷ್ಟಮಂಗಲ ಮತ್ತು ಪಾವಿತ್ರತೆ ಕಾರ್ಯಕ್ರಮ ಮುಖಾಂತರ ನಿಮ್ಗೆ ಇದು ಗಮನಕ್ಕೆ ಬಂದಾಗ ಸರ್ಕಾರದ ಯಾವುದೇ ಅನುದಾನವಿಲ್ಲದೆ ಊರವರೆಲ್ಲ ಕೂಡ ಶ್ರಮಪಟ್ಟು, ಅದು ಬಡವರಿಂದ ಹಿಡಿದು ಶ್ರೀಮಂತರ ತನಕ, ಹಿರಿಯರಿಂದ ಹಿಡಿದು ಯುವಕರ ತನಕ ಅತ್ಯಂತ ಪಾವಿತ್ರ ಭಕ್ತಿಯಿಂದ ಕೆಲಸ ಮಾಡಿಕೊಂಡು ಅತ್ಯಂತ ಪಾವಿತ್ರತೆ ಮತ್ತು ಇತಿಹಾಸಕ್ಕೆ ಒಂದು ದೇವಸ್ಥಾನದ ಪುನರ್ ನಿರ್ಮಾಣ ಇವತ್ತು ಆಗಿದೆ. ಅಷ್ಟು ಮಾತ್ರ ಅಲ್ಲ, ತದನಂತರ ಹಂತ ಹಂತವಾಗಿಯೂ ಕೂಡ ಇವತ್ತು ಫಸ್ಟ್ ಒಂದು ಸಣ್ಣ ರೀತಿಯಲ್ಲಿದು ಪ್ರಾರಂಭ ಆಯಿತು. ಮತ್ತೆ ಹಂತವಾಗಿ ಇವತ್ತು ನೀವು ಬೇರೆ ಖಾಸಗಿ ಸ್ಥಳವನ್ನು ಕೂಡ ತಾವು ಕಡೆ ಖರೀದಿ ಮಾಡಿದಿರಿ, ಆ ಕಡೆ ಕೂಡ ಖರೀದಿ ಮಾಡಿದಿರಿ. ಈಗ ಇಲ್ಲಿ ಕೂಡ ಸಭಾವನ್ನು ಕೂಡ ಜಾಗ ಖರೀದಿ ಮಾಡ್ಲಿಕ್ಕೆ ಕೂಡ ಇವತ್ತು ಆಗಿದೆ. ಅದೆಲ್ಲ ಯಾಕೆಂದ್ರೆ ನೀವು ಸರ್ಕಾರ ಯಾವುದೇ ಅಪೇಕ್ಷೆ ಇಲ್ಲದೆ ಕೊಡುವಾಗ ಕೊಡ್ಲಿ, ನಾವು ನಮ್ಮ ಕೆಲಸ ಮಾಡಿಕೊಂಡು ಹೋಗುವ ತಾವೆಲ್ಲರಿಗೂ ಒಗ್ಗಟ್ಟಿನಿಂದ ಶಕ್ತಿ ಮೀರಿ ದೇವರು ನಿಮಗೆ ಶಕ್ತಿ ಕೊಟ್ಟ ಕಾರಣ ತಾವೆಲ್ಲರೂ ಕೂಡ ಅತ್ಯಂತ ಇದೆಲ್ಲರಿಗೂ ಕೂಡ ಒಂದು ಮಾದರಿ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಎರಡನೇದು ಅತ್ಯಂತ ಸೌಹಾರ್ದತೆಯಿಂದ ಎಲ್ಲರೊಟ್ಟಿಗೆ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಎಲ್ಲ ಜಾತಿ ಎಲ್ಲ ಮತ್ತೆ ಅತ್ಯಂತ ಸಣ್ಣ ಸಮುದಾಯ ದೊಡ್ಡ ಸಮುದಾಯಕ್ಕೂ ಎಲ್ಲ ಸಮಾನತೆ ಮತ್ತು ಸೋದರತೆಯಿಂದ ಕೂಡ ಆಗುವಂತ ಕೇಂದ್ರ ಇವತ್ತಾಗಿ ಇವತ್ತು 12 ವರ್ಷ 14ನೇ ವರ್ಷದ ಇವತ್ತು ಬ್ರಹ್ಮಕಲಶ ಇವತ್ತು ನಡೆಯುತ್ತಾ ಇರುವಂತದ್ದು. ಆದ ಕಾರಣ ಅವರಲ್ಲಿ ಶಂಕುಸ್ಥಾಪನೆ ಮಾಡಿದ್ದಾರೆ, ಅದಾಗಿದೆ ಕೆಲಸ ಅರ್ಥ ಆಗ್ತದೆ. ಅದು ಪ್ರತಿಷ್ಠೆ ಓಕೆ. ಆ ಕಾರ್ಯಕ್ರಮ ಶಂಕುಸ್ಥಾಪನೆ ಕಾರ್ಯಕ್ರಮ ನಾನು ಕೂಡ ಇವತ್ತು ಬಂದಿದ್ದೆ. ಅದು ತಾವು ಇವತ್ತು ಈ ಒಂದು ಬ್ರಹ್ಮಕಲಶ ಕೂಡ ಚೆನ್ನಾಗಿ ನಡೀಬೇಕು. ತದನಂತರ ನಿಮ್ಮ ಹಾಲ್ನ ಕಾರ್ಯಕ್ರಮ ಕೂಡ ಇವತ್ತು ಆಗೋದು, ಇದೆಲ್ಲ ಕೂಡ ಯೋಜನೆ ಕೂಡ ಇವತ್ತಿದೆ. ಅದು ನಾನು ಕೂಡ ಈ ಕ್ಷೇತ್ರದ ಪ್ರತಿನಿಧಿಯಾಗಿ ಬಹುಶಃ ಈ ಕ್ಷೇತ್ರದ ಪ್ರತಿನಿಧಿ ಸಂದರ್ಭದಲ್ಲಿ ನಾನು ಕೂಡ ಇದಕ್ಕೆ ನಿಮಗೆ ಸರ್ಕಾರದಿಂದ ಅದರ ನಿಯಮಕ್ಕೆ ಅನುಗುಣವಾಗಿ ಏನು ನಿಮಗೆ ತಗೊಳ್ಳಿಕ್ಕೆ ಮ್ಯಾಕ್ಸಿಮಮ್ ಸಾಧ್ಯವಿದೆ ನನ್ನ ಎಲ್ಲ ರೀತಿಯ ಸಹಕಾರ ಖಂಡಿತವಾಗಿ ನಾನು ಇವತ್ತು ಕೊಡ್ತೇನೆ. ಅದೇ ರೀತಿಯಲ್ಲಿ ಬಹುಶಃ ನಾನು ಕೂಡ ನಿಮ್ಮನ್ನು ಸಮಿತಿ ಒಂದು ಸದಸ್ಯನಾಗಿ, ಎರಡನೇದು ನನ್ನನ್ನೇ ಗೌರವಾಧ್ಯಕ್ಷರು ಮಾಡಿದ್ದಾರೆ. ಇದಾಗಿ ಇಡೀ ದೇಶಕ್ಕೆ ಸಂದೇಶ. ಸುಮ್ಮನೆ ಹೇಳ್ತಾರೆ ಉಳ್ಳಾಲ ಹಾಗೆ, ಉಳ್ಳಾಲ ಹೀಗೆ, ಉಳ್ಳಾಲ ಇಲ್ಲಿ ಬಂದ ಗೊತ್ತಾಗ ಉಳ್ಳಾಲ ಕರೆಕ್ಟ್ ಇದೆ, ಇವರೇ ಸರಿ ಇಲ್ಲ, ಎಲ್ಲರೂ ಮಾತ್ರ ಸರಿ ಇಲ್ಲ ಅಂತ ಹೇಳಿ ಇದಕ್ಕೆ ಹೃದಯದ ಪಾತ್ರದಿಂದ ಅಂಚೆ ಇತ್ತಜ್ಜಿ ತುಂಬ ಅಂಚೆ ಇತ್ತಂತೆ ಒಂದೇ ಅಧಿಕಾರ ಮಕ್ಕಳು ಬರ್ಬಿಟ್ಟಿರು ಪತ್ತೆ ಬುಗ ಹೋಗ್ಬಿಟ್ಟಿರು. ಪತ್ತೆ ಬುಗಗಳಿಗೆ ಅವರಿಗೆ ಗೊತ್ತಾಗುವುದು ದೂರ ಇದ್ದಾಗ ಗೊತ್ತಾಗುವುದಿಲ್ಲ, ಬಂದ ನಂತರ ಗೊತ್ತ. ಸೊ ಇದೊಂದು ಎಲ್ಲರಿಗೂ ಒಂದು ಸಂದೇಶದ ಮತ್ತು ಸೌಹಾರ್ದ ಪ್ರೀತಿ ಒಂದು ಸಂದೇಶ ಕೂಡ.
ಅದು ನಾನು ಕೂಡ ನಮ್ಮ ಸರ್ಕಾರ ಮುಖ ಏನೆಲ್ಲ ಸಹಕಾರ ಮಾಡಲಿಕ್ಕೆ ಖಂಡಿತವಾಗಿ ನಾವು ಸಹಕಾರ ಕೊಡ್ತೇವೆ. ಅದಲ್ಲದೆ ನಾನು ಕ್ಷೇತ್ರದ ಪ್ರತಿನಿಧಿಯಾಗಿ ಮತ್ತು ನಿಮ್ಮ ಇದು ಒಂದು ಸಮಿತಿಯ ಸದಸ್ಯರಾಗಿ ಕೂಡ ಈ ಕ್ಷೇತ್ರದ ಪ್ರತಿನಿಧಿಯಾಗಿ ನನ್ನ ಒಂದು ಯಶಸ್ಸಿನಲ್ಲಿ ನಿಮ್ಮೆಲ್ಲರ ಸಹಕಾರ ಕೂಡ ಕಾಳಜಿ ಕೂಡ ಇದೆ. ಇಲ್ಲಿ ಪ್ರಾರ್ಥನೆ ಕೂಡ ಇವತ್ತು ನಡೀತಾ ಇತ್ತು. ಅದಕ್ಕೆ ನನ್ನ ಸಂಬಳದಿಂದ ಇದಕ್ಕೆ 1 ಲಕ್ಷ ರೂಪಾಯಿ ಅನುದಾನ ನಾನು ವ್ಯಕ್ತಿಗತವಾಗಿ ಸರ್ಕಾರದ ಮುಖಾಂತರ ನಾನು ಖಂಡಿತವಾಗಿ ನಾನು ಅದನ್ನು ಬೇರೆ ರೀತಿಯ ಅನುದಾನ ತೆಗೆಸಿ ನಾನು ಖಂಡಿತವಾಗಿ ಅದನ್ನು ಕೊಡ್ತೇನೆ. ಮತ್ತು ಅತ್ಯಂತ ಸಂತೋಷದಿಂದ ಪಾವಿತ್ರ್ಯದಿಂದ ನಡೀಲಿ. ಇದು ದೊಡ್ಡ ಮಟ್ಟದ ಪಾವಿತ್ರ್ಯತೆ ಯಾತ್ರೆಯ ಒಂದು ಪ್ರವಾಸಿ ಕೇಂದ್ರವಾಗಿ ಇವತ್ತು ಬರಲಿ. ಪವಿತ್ರ ಯಾತ್ರಾ ಪ್ರವಾಸಿ, ಯಾಕಂತ ಹೇಳಿದ್ರೆ ನಮ್ಮ ಈಗ ಉಲ್ಲಾಳದವ್ರು ಮಾತ್ರ ಅಲ್ಲ, ಮಂಗಳೂರಿನವ್ರು ಮಾತ್ರ ಅಲ್ಲ, ಬೇರೆ ಬೇರೆ ಊರಿನವರು ಇವತ್ತು ಬೆಂಗಳೂರಿಂದ ಬರಲಿ, ಡೆಲ್ಲಿಯಿಂದ ಬರಲಿ, ಇನ್ನೊಂದು ಆ ಕಡೆ ಬಂದವರು ಮಂಗಳೂರಿಗೆ ಬಂದ್ರೆ ಇಲ್ಲಿಗೆ ಬಂದು ಹೋಗ್ಬೇಕು. ಈ ಒಂದು ಕ್ಷೇತ್ರಕ್ಕೆ ಮುಂದೆ ಹೋಗುವ ವಿಚಾರ ಇವತ್ತು ಆಗ್ಬೇಕು. ಸೊ ವಿಚ್ ಪ್ಲೇಸ್ ಇವರು ಉತ್ತರಾಖಂಡ್ನವರು, ಇವರು ಬಂದಿದ್ದಾರೆ. ಇವರು ನಾಳೆ ಇವರು ಉತ್ತರಾಖಂಡಲ್ಲಿ ಇವ್ರು ಹೇಳಿದ್ರೆ ಅಲ್ಲಿ ಬಹಳ ಪಾವಿತ್ರತೆ ದೇವಸ್ಥಾನ ಇದೆ ಅಂತ ಹೇಳಿದ್ರೆ ಅಲ್ಲಿಂದ ಬಂದವರು ಇಲ್ಲಿಗೆ ಬಂದು ಬರ್ತಾ ಇದ್ದಾರೆ. ಆದ ಕಾರಣ ಇದು ಭವಿಷ್ಯದ ದೊಡ್ಡ ಮಟ್ಟದ ಪ್ರವಾಸಿಗರ ಮತ್ತು ಯಾತ್ರಾ ಕೇಂದ್ರ ಆಗಿ ಇವತ್ತು ಪರಿವರ್ತನೆ ಆಗಲಿ ಅಂತ ನಾನು ಹೇಳಿಕೊಂಡು ನಿಮ್ಗೆಲ್ಲ ನಾನು ಶುಭಾಶಯ ಸಲ್ಲಿಸಿಕೊಂಡು ನಿಮ್ಮೆಲ್ಲ ಆಶೀರ್ವಾದ ಬೇಡಿಕೊಳ್ಳುತ್ತಾ, ನಾವು ಬೆಳಿಗ್ಗೆ 9 ಗಂಟೆ ಹೇಳಿದ್ರು ಕೂಡ ನಾನು ನಿನ್ನ ಫ್ಲೈಟ್ ಮಿಸ್ ಆಗಿ ಬಂದು ಇವತ್ತು ಬೇರೆ ಆಲ್ರೆಡಿ ಫಿಕ್ಸ್ ಆಗಿತ್ತು ಅಭಿವೃದ್ಧಿ ಕಾರ್ಯಗಳು ಲೇಟ್ ಆದರೂ ತಾವೆಲ್ಲರೂ ಕೂಡ ತಾವೆಲ್ಲರೂ ಕೂಡ ಇದು ಸಹಕರಿಸಿ ನಿಮ್ಗೆಲ್ಲ ನಾನು ಶುಭಾಶಯ ಸಲ್ಲಿಸ್ತೇನೆ. ಹಾಗೆ ಸರ್, ಈಗ ನಾವು ಈಗಾಗಲೇ ಇಲ್ಲೊಂದು ಮನವಿ ನಮ್ಮ ಜಾಗ ಪರ್ಚೇಸ್ ಮತ್ತು ಅದರ ಬಗ್ಗೆ ಸಭಾಭವನದ ಬಗ್ಗೆ ನಿಮ್ಮ ಗಮನ ಸೆಳೆದಿದೆ. ಪುನಃ ಅದನ್ನು ಡ್ರಾಪ್ ಮಾಡಿ ನಿಮಗೆ ಕೊಟ್ಟು ಒಂದು ಸರ್ಕಾರದ 50 ಲಕ್ಷ ಆದ್ರೂ ಮನವಿಯನ್ನು ನೀವು ಖಂಡಿತ ಸರ್, ನೀವು ಮನಸ್ಸು ಮಾಡಿದ್ರೆ ಈಗ ಸರ್ಕಾರ ನೀವು ಒಂದು ಮಾತು ಹೇಳಿದ್ರೆ ಸಾಕು, ಈಗ ನಾಳೆ ಬರ್ತದೆ. ದೇವರ ಅಷ್ಟು ಶಕ್ತಿ ಕೊಟ್ಟಿದ್ದಾರೆ ನಿಮ್ಗೆ. ಅದೊಂದು ಸರ್, ಒಂದು 50 ಲಕ್ಷ ನಿಮ್ಮಲ್ಲಿ ಇಲ್ಲಿ ಬಂದ್ರೆ ನಮ್ಗೆ ಈಗ ನಮ್ಮ ಸಂತೋಷ ಮತ್ತೆ ಸ್ಥಳ ಕೂಡ ತಗೊಳ್ತಿದ್ರು. ಯಾಕೆ ನಮ್ಮ ಈ ಸಭಾಭವನ ಕಟ್ಟಲಿಕ್ಕೆ ಅದು ಊರಿಗೆ ಪ್ರಯೋಜನ ಆಗ್ಲಿಕ್ಕೆ ಇದರಲ್ಲಿ ಅದಕ್ಕೆ ಸ್ಥಳ ಪರ್ಚೇಸ್ಗಂತ ಸರ್ಕಾರ ಯಾವುದು ಕೂಡ ದುಡ್ಡು ಕೊಡುದಿಲ್ಲ. ಸ್ಥಳ ಪರ್ಚೇಸ್ ಮಾಡಿ ಸಭಾಭವನಕ್ಕೆ ಆದಾಗ ಅದಕ್ಕೆ ಅದು ನನ್ನ ಹೈಯೆಸ್ಟ್ ನನ್ನ ಲೆವೆಲ್ ಬೆಸ್ಟ್ ಮಾಡಿ ನನ್ನ ಮ್ಯಾಕ್ಸಿಮಮ್ ನಾನು ಎಫರ್ಟ್ ಮಾಡಿ ಖಂಡಿತವಾಗಿ ನಾನು ತೆಗೆಸಿರೋದನ್ನು ಕೊಡ್ತೇನೆ. ಸ್ಥಳ ತಗೊಳ್ಳಿಕ್ಕೆ ಯಾಕೆ ಸರ್ಕಾರ ಕೊಡುದು ಅಂತ ಹೇಳಿದ್ರೆ ಆಗ ಎಲ್ಲರೂ ತಗೊಳ್ತಾರೆ. ಅದಕ್ಕೆ ಸ್ಥಳ ಊರವ್ರು ತಕೊಂಡು ಅಲ್ಲಿ ಸಭಾಭವನ ಕೊಡ್ತಾ ಇದ್ದಾರೆ. ಅದಕ್ಕೆ ಅನುದಾನಕ್ಕೆ ನಾನು ಖಂಡಿತವಾಗಿ ಪ್ರಯತ್ನ ಮಾಡ್ತೇನೆ. ನೀವು ಅದು ಪ್ರಾರಂಭ ಮಾಡುವಂಥದ್ದಲ್ಲಿ ನಾನು ಅದಕ್ಕೆ ಅನುದಾನ ಕೂಡ ಬಿಡುಗಡೆ ಎಲ್ಲರಿಗೂ ಸಹಕಾರ ಕೊಡ್ತೇನೆ. ಈ ಕಾರ್ಯಕ್ರಮದಲ್ಲಿ ನಮಗೆ ಈ ಕ್ಷೇತ್ರದ ಉಸ್ತುವಾರಿ ಆಗಿರ್ತಕ್ಕಂಥ ನಮ್ಮ ಯುಟಿ ಖಾದರ್ ಅವರೇ, ಇಲ್ಲಿರ್ತಕ್ಕಂಥ ಎಲ್ಲ ಬಂಧುಗಳು, ಶ್ರೀಯುತ ಯುಟಿ ಖಾದರ್ ಹೇಳಿದ ಹಾಗೆ ಯಾವುದೇ ಸರ್ಕಾರ ಒಂದು ಸ್ಥಳವನ್ನು ಪರ್ಚೇಸ್ ಮಾಡ್ಲಿಕ್ಕೆ ಹಣವನ್ನು ಕೊಡುವುದಿಲ್ಲ. ನಾವು ಹೇಳ್ಬಹುದು ನಾಟಕದಲ್ಲಿ, ಅಥವಾ ಅವರು ಸಹ ಹೇಳ್ಬಹುದು ನಾಟಕದ ರೂಪದಲ್ಲಿ ನಾವು ಕೊಡ್ತೇವೆ, ಅದು ಸರ್ಕಾರದ ನಿಯಮದಲ್ಲಿ ಇಲ್ಲ. ಆದ್ದರಿಂದ ನಾವು ಈಗಾಗಲೇ ತಮ್ಮ ಗಮನಕ್ಕೆ ತರ್ತೇವೆ. ನಾವು ಹಿಂದೆ ಕೂಡ ಕ್ಷೇತ್ರದ ಆಡಳಿತ ಸಮಿತಿಯವರು ಒಟ್ಟು ಸೇರಿ ಈ ಎದುರಿದ ಜಾಗವನ್ನು 1 ಕೋಟಿ ಚಿಲ್ಲರೆಗೆ ನಾವು ತಗೊಂಡಿದ್ದೇವೆ. ಅದೇ ರೀತಿಯಲ್ಲಿ ನಿಮ್ಮೊಂದು ಆಶೀರ್ವಾದ ನಮಗೆ ಇರಲಿ. ಯಾಕಂದ್ರೆ ನೀವು ಹೇಳಿದ ಮಾತುಂಟಲ್ಲ, ಅದು ಆ ತಾಯಿಯ ಕ್ಷೇತ್ರದಲ್ಲಿ ನೀವು ಹೇಳಿದ್ರು, ನಾವೇನು ಅದನ್ನು ಹೊಗಳುವುದಿಲ್ಲ. ನಿಮ್ಮಂತ ಒಬ್ಬ ಪುಣ್ಯಾತ್ಮರು ಈ ಕ್ಷೇತ್ರಕ್ಕೆ ಶಾಸಕರಾಗಿ ಸಿಕ್ಕಿದ್ದು ನಮ್ಮ ಈ ಕ್ಷೇತ್ರದ ಪುಣ್ಯ, ಅದನ್ನು ನಾವು ಅಲ್ಲಗಳೆಯುವುದಿಲ್ಲ. ಆದ್ದರಿಂದ ಆ ಭೂಮಿಯನ್ನು ಪರ್ಚೇಸ್ ಮಾಡಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡ್ತೇವೆ. ಯಾಕಂದ್ರೆ ಆಡಳಿತ ಸಮಿತಿ, ಸೇವಾ ಸಮಿತಿ, ಊರಿನ ಎಲ್ಲ ಭಕ್ತರು ನಾವು ಒಟ್ಟು ಸೇರಿ ಆ ಸ್ಥಳವನ್ನು ಪರ್ಚೇಸ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಮತ್ತೆ ನಮ್ಮ ಕಾರ್ಯದರ್ಶಿಯವರು ಹೇಳಿದಾಗೆ ಮುಂದಿನ ಕಾರ್ಯಕ್ರಮ, ಯಾಕಂದ್ರೆ ಒಂದು ಹಾಲ್ ಮಾಡುವಂತ ಇದಕ್ಕೆ ಆವಾಗ ನಾವು ತಮ್ಮಲ್ಲಿ ಮನವಿಯನ್ನು ಕೊಡ್ತೇವೆ. ಆಗ ತಾವು ತಮ್ಮಿಂದ ಎಷ್ಟು ಸಾಧ್ಯ ಉಂಟು ಅಷ್ಟು ಸಹಾಯವನ್ನು ಮಾಡ್ತೀರೆಂಬ ವಿಶ್ವಾಸ ಇದೆ. ಹೇಗಂತೇಳಿದ್ರೆ ನಾವು ಯಾವತ್ತೂ ಬಂದು ಕ್ಷೇತ್ರದ ಬಗ್ಗೆ ತಮ್ಮಲ್ಲಿ ಹೇಳಿದಾಗ ತಾವು ಇಲ್ಲಂತ ಹೇಳಿದ ವ್ಯಕ್ತಿ ಅಲ್ಲ. ಇವತ್ತು ನಾವು ನಿಮ್ಮನ್ನು ದೇವರನ್ನು ಬಿಟ್ಟರೆ ನಾವು ನಿಮ್ಮನ್ನು ಕೂಡ ಒಂದು ಸೌಹಾರ್ದದಿಂದ ತಮ್ಮನ್ನು ಕೂಡ ನಾವು ಪೂಜಿಸಬೇಕಾಗ್ತದೆ. ಯಾಕಂದ್ರೆ ಕೇಳಿದಾಗೆಲ್ಲ ನೀವು ನಮಗೆ ಸಹಾಯ ಮಾಡುವ ವ್ಯಕ್ತಿ. ಇದನ್ನು ಯಾಕೆ ಹೇಳ್ತಾರೆ ಅಂದ್ರೆ ಎಲ್ಲರೂ ಅವರವರ ವಿಷಯ, ಅವರ ಧರ್ಮದ ಬಗ್ಗೆ ಆಲೋಚನೆ ಮಾಡ್ತಾರೆ. ಆದರೆ ಯುಟಿ ಖಾದರ್ ಯಾವುದೇ ಧರ್ಮವಿಲ್ಲ, ಯಾವುದೇ ರಾಜಕೀಯವೂ ಇಲ್ಲ. ಯಾರು ಹೋದ್ರು ಕೂಡ ಅವರಿಗೆ ಆಗುವಂತ ಒಂದು ಸೇವೆ ಮಾಡಿದಂತ ಒಬ್ಬ ಪುಣ್ಯಾತ್ಮ ವ್ಯಕ್ತಿ ಯುಟಿ ಖಾದರ್. ಅವರ ಕುಟುಂಬ ಹಿರಿಯ ರೀತಿ ಬಂದದ್ದು. ಆದ್ದರಿಂದ ನಾವೆಲ್ಲರೂ ಇಷ್ಟೇ ಪ್ರಾರ್ಥನೆ ಮಾಡುವ, ಅವರಿಗೆ ಇನ್ನೂ ಕೂಡ ದೇವರು ನಾವು ಆರಾಧನೆ ಮಾಡತಕ್ಕಂಥ
ಆ ತಾಯಿ ಉಮಾಮಹೇಶ್ವರಿ ಅವರಿಗೆ ಇನ್ನೂ ಕೂಡ ಹೆಚ್ಚಿನ ರೀತಿಯಲ್ಲಿ ಜನರ ಸೇವೆಯನ್ನು ಮಾಡುವಂತಹ ಸೌಭಾಗ್ಯವನ್ನು ಅವರಿಗೆ ನೀಡಲಿ. ಅವರು ದೇವರ ಸ್ಥಾನದಲ್ಲಿ ನಾವೆಲ್ಲರೂ ನೋಡುವ ಹಾಗೆ ಮಾಡಲಿ ಅಂತ ಆ ತಾಯಿಯ ಪಾದ ಕಮಲಕ್ಕೆ ಪ್ರಾರ್ಥನೆ ಮಾಡಿ, ಈಗ ಏನು ಯಾವ ಸ್ಥಾನದಲ್ಲಿದ್ದರೋ ಅದಕ್ಕಿಂತ ಎತ್ತರದ ಸ್ಥಾನದಲ್ಲಿದ್ದು ಜನರಿಗೆ ಒಂದು ಸಹಕಾರ ನೀಡುವಂತ ಆ ಒಂದು ಉಪಕಾರ ಮಾಡುವಂತ ಶಕ್ತಿ ಅವರಿಗೆ ನೀಡಲಿ ಅಂತ ನಾವೆಲ್ಲರೂ ಆ ತಾಯಿಯ ಪಾದ ಕಮಲದಲ್ಲಿ ಪ್ರಾರ್ಥನೆ ಸಲ್ಲಿಸ್ತಾ ಇದ್ದೇವೆ. ಪಾದಕ್ಕೆ ಸಾಷ್ಟಾಂಗ ನಮಸ್ಕರಿಸುತ್ತಾ, ಇವತ್ತು ಬರುವ 1ರಿಂದ ನಮ್ಮ ಕ್ಷೇತ್ರದ ಬ್ರಹ್ಮಕಲಶೋತ್ಸವದ ಪ್ರಯುಕ್ತ ಇವತ್ತು ಇಲಾಖೆಯ ಎಲ್ಲ ಇಲಾಖೆಗಳನ್ನು ಕರೆದು ಇವತ್ತು ಸಮಾಲೋಚನೆ ಮಾಡಿ ಅವರಿಗೆ ಯಾವ ರೀತಿ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ತೊಡಗಿಸಬೇಕಂತ ಇವತ್ತು ನಮ್ಮ ಈ ಭಾಗದ ಶಾಸಕರು ಹಾಗೂ ಪುರೋಗತಿಗಳಾದ ಅವರ ನೇತೃತ್ವದಲ್ಲಿ ನಡೆಯುವ ಈ ಸಭೆಗೆ ಇವತ್ತು ನಮ್ಮ ವೇದಿಕೆಯಲ್ಲಿ ಆಡಳಿತ ಪಕ್ಷೇಶ್ವರು ಅಧ್ಯಕ್ಷರು ಕಾರ್ಯದರ್ಶಿ ಹಾಗೂ ನಮ್ಮ ಈ ಭಾಗದ AC ಮೇಡಮ್ ಅವರಿದ್ದಾರೆ, ತಹಸೀಲ್ದಾರ್ ಅವರಿದ್ದಾರೆ, ಹಾಗೆ ನಮ್ಮ ಈ ಭಾಗದ ಎಲ್ಲ ರಾಜಕೀಯ ಧಾರ್ಮಿಕ ನಾಯಕರಿದ್ದಾರೆ. ಅವರಿಗೆಲ್ಲರಿಗೂ ಇವತ್ತು ಕಾರ್ಯಾಧ್ಯಕ್ಷನ ನೆಲೆಯಲ್ಲಿ ನಾನು ಹೇಳುವಂತ ಹೇಳಿದ್ರೆ, ನಿಮ್ಮ ಸಹಕಾರ ಎಲ್ರಿಗೂ ನಮಗೆ ಬೇಕೇ ಬೇಕು. ಯಾಕಂತ ಹೇಳಿದ್ರೆ ಇವತ್ತು ಈ ದೇವಸ್ಥಾನ ಮೊದಲು ಇರಲಿಲ್ಲ, ಇದು ನವೀಕೃತ ದೇವಸ್ಥಾನ. ಯಾಕಂತ ಹೇಳಿದ್ರೆ ಈ ಭಾಗದಲ್ಲಿ ಎಲ್ಲ ದೇವಸ್ಥಾನ ಮೊದಲಿಂದ ಬಂದಂತ ದೇವಸ್ಥಾನ ಇದು. ಈಗ 12 ವರ್ಷಕ್ಕೆ ಮೊದಲು ಆದಂತ ಹೊಸ ದೇವಸ್ಥಾನ. ಈ ಭಾಗದಲ್ಲೆಲ್ಲ ತುಂಬಾ ತೊಂದರೆ ಇರುವಾಗ ಆ ಭಾಗದ ಏನು ತೊಂದರೆ ಇದೆ ಅಂತ ಅಷ್ಟಮಂಗಲ ಇಟ್ಟು ಇಂಥ ತೊಂದರೆ ಇದೆ ಅಂತ ಆದಂತ ದೇವಸ್ಥಾನ. ಇವತ್ತು 12 ವರ್ಷದಲ್ಲಿ ಬ್ರಹ್ಮಕಲಶ ಆಗ್ಬೇಕಿತ್ತು. ಇವತ್ತು 14ನೇ ವರ್ಷದಲ್ಲಿ ಈ ಭಾಗದ ನಮ್ಮ ಕ್ಷೇತ್ರದ ಪದಾಧಿಕಾರಿಗಳ ಒಂದು ನೇತೃತ್ವದಲ್ಲಿ ನಡೆಯುವಂತ ಸಭೆ. ಇವತ್ತು ನಿಜವಾಗಿ ಅಂತ ಹೇಳಿದ್ರೆ ಬಹಳ ಈ ನಮ್ಮ ಸೇವಾ ಸಮಿತಿಯವರು ಬಹಳ ಶ್ರಮಪಟ್ಟು ಇವತ್ತು ಇಲ್ಲಿವರೆಗೆ ಇದನ್ನು ತಂದಿದ್ದಾರೆ. ಈ ಭಾಗದ ಜನರಿಗೆ ಯಾವುದು ತೊಂದರೆ ಆಗಬಾರದು, ತಾಯಿಯ ಕೃಪೆ ಇರ್ಬೇಕಂತ ಹೇಳಿ ನಿಟ್ಟಿನಲ್ಲಿ ಈ ಭಾಗದ ಎಲ್ಲ ನಮ್ಮ ಪ್ರಮುಖರು ಒಟ್ಟು ಸೇರಿ ಇವತ್ತು ಬ್ರಹ್ಮಕಲಶವನ್ನು ಮಾಡ್ತಾ ಇದ್ದಾರೆ. ಆ ಕ್ಷೇತ್ರಕ್ಕೆ ಇವತ್ತು ನಾವು ಶಾಸಕರಲ್ಲಿ ಏನು ಹೇಳುದಂತ ಹೇಳಿದ್ರೆ, ನಮ್ಮ ಅಂದಾಜು ಪಟ್ಟಿ ಕ್ಷೇತ್ರದ್ದು ತುಂಬಾ ಇದೆ. ಅದಕ್ಕೆ ತಾವುಗಳು ಆದಷ್ಟು ನಿಮ್ಮ ಪರಿಚಯದವರ ಹತ್ರ ನಮ್ಮ ಕ್ಷೇತ್ರಕ್ಕೆ ಸಹಕರಿಸುವಂತೆ ಒಂದು ನಮಗೆ ಸಹಕರಿಸಬೇಕಾಗಿ ನಿಮ್ಮ ಹತ್ರ ಪ್ರತ್ಯೇಕ ವಿನಂತಿ ನಾವು ಮಾಡುತ್ತಾ, ಮತ್ತೆ ನಮ್ಮ ಈಗ ಆಗುವಂತ ಈಗ ಜಾಗ ಖರೀದಿ ಮಾಡಿದಂತ ಆಗುವಂತ ನಮ್ಮ ಸಭಾಭವನಕ್ಕೆ ತಮ್ಮ ಆದ್ಯತೆಯಲ್ಲಿ ಆದಷ್ಟು ನಮಗೆ ಈ ಭಾಗದ ಜನರಿಗೆ ಒಂದು ಪ್ರಯೋಜನ ಆಗುವಂತ ನಿಟ್ಟಿನಲ್ಲಿ ನಿಮ್ಮ ಅವಧಿಯಲ್ಲೇ ಇಲ್ಲಿ ಒಂದು ಸಭಾಭವನ ಉದ್ಘಾಟನೆ ನಿಮ್ಮ ಕೈಯಿಂದಲೇ ಆಗ್ಬೇಕಂತ ಹೇಳ್ಕೊಂಡು ನಾವು ನಿಮ್ಮ ಸಹಕಾರವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ನಾಡಿದ್ದು ಎಲ್ಲ ಕಾರ್ಯಕ್ರಮಕ್ಕೆ ಎಲ್ಲರೂ ಒಂದು ತಮ್ಮಿಂದಾದಷ್ಟು ಸಹಕಾರ ಮಾಡಿ ಒಳ್ಳೆಯ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಲ್ಲಿ, ಹಾಗೆ ತಾಯಿ ಆಶೀರ್ವಾದ ನಿಮ್ಮ ಇಲಾಖೆಯ ಎಲ್ಲ ಅವರಿಗೆ ತಾಯಿ ಆಶೀರ್ವಾದ ಇರಲಿ. ನೀವು ಮಾಡುವಂತ ಕೆಲಸದಲ್ಲಿ ನಿಮ್ಮ ಆಶೀರ್ವಾದ, ತಾಯಿ ಆಶೀರ್ವಾದ ನಿಮಗೆ ಲಭಿಸಲಿ. ಒಳ್ಳೆಯ ಒಂದು ನಮ್ಮ ಕ್ಷೇತ್ರದ ಕಾರ್ಯಕ್ರಮಕ್ಕೆ ಒಳ್ಳೆ ರೀತಿಯಲ್ಲಿ ನೀವು ಸಹಕರಿಸಿ ಅಂತ ಹೇಳ್ಕೊಂಡು ನನ್ನ ಕಾರ್ಯಾಧ್ಯಕ್ಷ ಮನೆಯಲ್ಲಿ ಎಲ್ರಿಗೂ ಬಂದವರಿಗೆ ಇವತ್ತು ನಾನು ಅಭಿನಂದಿಸುವ ತಾಯಿ ಆಶೀರ್ವಾದ ಇಲ್ಲ ಅಂತ ಹೇಳ್ಕೊಂಡು ನನ್ನ ಮಾತನ್ನು ಮುಗಿಸ್ತಾ ಇದ್ದೆ. ಇವತ್ತಿನ ಸಮಾಲೋಚನಾ ಸಭೆಯಲ್ಲಿ ನಮ್ಮ ಈ ಬ್ರಹ್ಮಕಲಶ ಸಮಿತಿಯ ಗೌರವ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಜನಸಾರಕರಾದ ಸಭಾಧ್ಯಕ್ಷರು, ಈ ಭಾಗದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ UT ಖಾದರ್ ಅವರಿಗೆ ಕ್ಷೇತ್ರದ ಪರವಾಗಿ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ AC ಆದಂಥ ಮೀನಾಕ್ಷಿ ಆರ್ಯ, ಅದೇ ರೀತಿ ಪಾಟೀಲ್ ಸರ್, ನಮ್ಮ ಶೇಖರಣ್ಣ, ದಿನೇಶ್ ಶೆಟ್ಟವರ, ಈಶ್ವರಲಾಲ್, ಅದೇ ರೀತಿ ಸುರೇಶ್ ಪಟ್ನಗರ, ವಿಶ್ವಸ್ಕರ್ ಕಾಜವ, ಪ್ರಶಾಂತ್ ಶೆಟ್ಟಿ ಬೋಲಿಯಾರ್, ಮೂಡದ ಅಧ್ಯಕ್ಷರು ಸದೇಶ್ ಓಲಾಲ್, ತಹಸೀಲ್ದಾರ್ ಪಾಟೀಲ್ ಸರ್ಗೆ, ಅದೇ ರೀತಿ ಬಂದಂತೆಲ್ಲ ನಮ್ಮ ದಿನೇಶ್ ನನಗೆ, ವಿವೇಕಾನಂದನಿಗೆ ಎಲ್ಲ ಅದೇ ರೀತಿ ಅಧಿಕಾರಿ ವರ್ಗಗಳಿಗೆ ಕ್ಷೇತ್ರದ ಪರವಾಗಿ ನಮನಗಳನ್ನು ಸಲ್ಲಿಸುತ್ತಾ ಬ್ರಹ್ಮಕಲಶ ಶ್ರೇಷ್ಠರಿಗೆ ಮಗದೊಮ್ಮೆ ಕ್ಷೇತ್ರದ ಪರವಾಗಿ ತಮ್ಮ ಸಹಾಯ ಸಹಕಾರ ವಹಿಸಿದ್ದೇವೆ.